ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಕೋಟ ಶ್ರೀನಿವಾಸ ಪೂಜಾರಿ ಭೇಟಿ ನೀಡಿ ದೇವಸ್ಥಾನದ ವತಿಯಿಂದ ಸಿ ದರ್ಜೆಯ ದೇವಸ್ಥಾನದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಕಿಟ್ ಅನ್ನು ವಿತರಿಸಲಾಯಿತು। ಈ ವೇಳೆ ಮಾತನಾಡಿದ ಅವರು ಎ ದರ್ಜೆಯ ದೇವಸ್ಥಾನದ ಮೂಲಕ ಸಹಾಯ ಮಾಡಲಾಗುತ್ತಿದೆ, ಇದರಿಂದ ಸುಮಾರು 50,000 ಸಿ ದರ್ಜೆಯ ದೇವಸ್ಥಾನಗಳಿಗೆ ಅನುಕೂಲವಾಗಲಿದ್ದು 1,500 ಮೌಲ್ಯದ ಆಹಾರದ ಕಿಟ್ ಅನ್ನು ವಿತರಣೆ ಮಾಡುತ್ತೇವೆ। ಇನ್ನು ಕೆಲವೇ ದಿನಗಳಲ್ಲಿ ಲಾಕ್ಡೌನ್ ತೆರವಾಗಲಿದ್ದು ಸದ್ಯದಲ್ಲೇ ದೇವಾಲಯಗಳಲ್ಲಿ ಭಕ್ತರಿಗೆ ಪ್ರವೇಶಕ್ಕೆ ಅವಕಾಶವನ್ನು ನೀಡಲಾಗುವುದು ಎಂದರು। ವೈದ್ಯರ ವಿಧಾನಸಭಾ ಕ್ಷೇತ್ರದ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದ ಆವರಣಕ್ಕೆ ನಾನು ಮತ್ತು ಎಲ್ಲ ಪ್ರಮುಖರು ಬಂದಿದ್ದೆವು। ಈ ದೇವಸ್ಥಾನದಲ್ಲಿರುವಂಥ ಸುಮಾರು 550 ಮಂದಿ BPL ಪಡಿತರ ಚೀಟಿ ಬಡತನ ರೇಖೆಯಿಂದ ಕೆಳಗಿರುವಂಥ ಕುಟುಂಬಗಳಿಗೆ ದೇವಳದ ವತಿಯಿಂದ ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ಕೊಡುವಂಥ ಯೋಜನೆ ಆಗಿತ್ತು। ನನ್ನ ಜೊತೆಯಲ್ಲಿ ಮಾನ್ಯ ತಹಶೀಲ್ದಾರರು, ಕೊಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಎಲ್ಲರೂ ನಮ್ಮಲ್ಲಿದ್ದೆವು। ಸಾಮಾನ್ಯವಾಗಿ ದೇವಳದ ಮೂಲಕ ಬಡವರಿಗೆ ಹಂಚುವಂಥ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದೇನೆ। ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎ ದರ್ಜೆ ದೇವಸ್ಥಾನಗಳ ಮೂಲಕ ಸುಮಾರು 1,500 ರೂಪಾಯಿ ವೆಚ್ಚದಲ್ಲಿ ಎಲ್ಲ ಸಿ ದರ್ಜೆ ಸುಮಾರು 50,000 ಸಿ ದರ್ಜೆಯ ದೇವಸ್ಥಾನದಲ್ಲಿರುವ